ಎಚ್.ಡಿ. ಕೋಟೆ ಪಟ್ಟಣದ ಒಡ್ಡರಗುಡಿ ವಾರ್ಡಿನಲ್ಲಿ ಅದ್ದೂರಿಯಾಗಿ ಮಾರಮ್ಮ ಹಬ್ಬವನ್ನು ಆಚರಿಸಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಾರಮ್ಮನಿಗೆ ತಬ್ಬೆಟ್ಟಿನ ಮೆರವಣಿಗೆ ಮೂಲಕ ತಮಟೆ ನಾಗರಿಯ ಸದ್ದಿನಲ್ಲಿ ಗ್ರಾಮದ ಮಹಿಳೆಯರು ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿದರು. ಗ್ರಾಮದ ಯಜಮಾನ ಒಡ್ಡರಗೂಡಿ ವೆಂಕಟೇಶ ಮಾತನಾಡಿ, ನಾವು ಸುಮಾರು 50 ವರ್ಷಗಳಿಂದ ಮಾರಿ ಹಬ್ಬ ಆಚರಿಸ್ತಾ ಇದ್ದೀವಿ. ಯಾವುದೇ ಗಲಾಟೆ ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಹಬ್ಬ ಆಚರಿಸುತ್ತಾ ಬಂದಿದ್ದೀವಿ ಎಂದರು. ನಂತರ ವಾರ್ಡಿನ ಪುರಸಭೆ ಸದಸ್ಯ ಸೋಮಶೇಖರ್ ಮಾತನಾಡಿ, ನಾವು ಮಾರಿ ಹಬ್ಬವನ್ನು ನಮ್ಮ ಪೂರ್ವಜರ ಕಾಲದಿಂದ ಆಚರಿಸ್ತಾ ಬಂದಿದ್ದೀವಿ. ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡ್ತೀವಿ. ನಮ್ಮ ಬೇಡಿಕೆಗಳನ್ನು ಮಾರಮ್ಮ ನೆರವೇರಿಸುತ್ತಾರೆ ಎಂದರು. ಹಬ್ಬದ ಸಂಭ್ರಮದಲ್ಲಿ ಗ್ರಾಮದ ಸಾವಿರಾರು ಮಂದಿ ಜನರು, ಮಹಿಳೆಯರು, ಮಕ್ಕಳು, ಹಿರಿಯ ನಾಗರಿಕರು, ಗ್ರಾಮಸ್ಥರು ಹಾಗೂ ಮುಖಂಡರು ಭಾಗವಹಿಸಿದರು. ವರದಿ ಮಲಾರ ಮಹದೇವ ಸ್ವಾಮಿ. ಭಾಳ ಚೆನ್ನಾಗಿ ಮಾಡ್ತೀವಿ. ತುಂಬ ಚೆನ್ನಾಗಿ ಮಾಡ್ತೀವಿ. ನಮಗೆ ತಾತ ಮುತ್ತಾದ ಭಾಳ ಅಡುಗೆ ಮಾಡಿದ್ವಿ. ಇನ್ನೂ ಚೆನ್ನಾಗಿ ಮಾಡಿದ್ವಿ. ದಿನ ನಮ್ಮ ಒಡ್ಡರಗುಡಿ ಲಕ್ಷ್ಮೀಪುರ ಗ್ರಾಮ ಸಂಬಂಧಪಟ್ಟಾಗಿದೆ. ಯಾಕೆಂದರೆ ನಮ್ಮ ಗ್ರಾಮ ದೇವತೆ ಹಬ್ಬವನ್ನು ಆಚರಿಸಿಕೊಂಡು ನಾವು ಅದನ್ನು ಅದ್ದೂರಿಯಾಗಿ ಜಾತ್ರೆ ಉತ್ಸವ ಮಾಡ್ತಾಯಿದ್ದೀವಿ. ಮತ್ತು ಹಿಂದೆ ನಮ್ಮ ತಾತ ಮುತ್ತಾದ ಕಾಲದಲ್ಲೇ ಇದೇ ರೀತಿ ನಡೆದು ಬಂದಂಥ ಹಬ್ಬ ಇದು. ಅದಕ್ಕಾಗಿ ಇದನ್ನು ನಾವು ತಲಾಂತರದಿಂದ ನಡೀತಾ ಇರೋದ್ರಿಂದ ನಾವು ಇದನ್ನು ಭಾಳ ಇನ್ನೂ ಮುಂದಕ್ಕೆ ಅದ್ದೂರಿಯಾಗಿ ಮಾಡೋ ಮಟ್ಟನೇ ಇದೆ. ಆದರೆ ಎಲ್ಲರೂ ಸಹಕಾರ ಇದೆ. ಸರ್ಕಾರ ಆಗಲಿ, ಗ್ರಾಮಸ್ಥರಾಗಲಿ, ಮತ್ತು ತಾಲೂಕು ಅಧಿಕಾರಿಗಳಾಗಲಿ, MLA ಅವರಾಗಲಿ, ಪ್ರತಿಯೊಂದಕ್ಕೂ ಇದಕ್ಕೆ ಪ್ರತಿಯೊಬ್ಬರು ಕೂಡ ಈ ಗ್ರಾಮ ದೇವತೆ ಹಬ್ಬಕ್ಕೆ ಭಾಳ ತುಂಬ ಸಹಕಾರ ಮಾಡ್ತಾರೆ. ನಮಗೆ ಏನೂ ತೊಂದರೆ ಇಲ್ಲದಂಗೆ ಹಬ್ಬ ಚೆನ್ನಾಗಿ ನಡೀತದೆ. ಅದು ನಡೀತದೆ, ಮುಂದಕ್ಕೆ ಇನ್ನೂ ಚೆನ್ನಾಗಿ ನಡೀತದೆ ಅಂತ ಭಾಳ ಅಭಿಪ್ರಾಯ ಪಡ್ತಾ ಇದ್ದೀವಿ. ನಾನು ತಗೊಂಬತ್ತೀವಿ, ಅದನ್ನು ಕಟ್ ಮಾಡಿ ಎಲ್ಲ ಮನೆಗೂ ಅದೆಷ್ಟೆಷ್ಟು ಬರುತ್ತೋ ಒಂದು 250-300 ಇರ್ಬೋದು, ಎಲ್ಲ ಮನೆಗೂ ಪ್ರಸಾದದ ರೀತಿಯಲ್ಲಿ ಅದನ್ನು ಹಂಚಿಕೆ ಮಾಡ್ತೀವಿ. ಉಳ್ಕೊಂಡಿದ್ದು ಸ್ವಯಂ ಪ್ರೇರಿತವಾಗಿ ಅವ್ರವ್ರ ಮರಿಗಳು ಇದು ಮಾಡ್ಕೊತಾರೆ, ಮರಿ ಕೋಳಿಗಲ್ಲವ. ಆ ಥರ ವಿಶೇಷವಾಗಿ ನಾವು ಪ್ರತಿ ವರ್ಷವೂ ಇದನ್ನು ಭಾರಿ ವಿಜೃಂಭಣೆಯಿಂದ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಯಾವುದೇ ರೀತಿಯ ಗೊಂದಲ ಗಲಭೆಗಳಿಲ್ಲ. ಊರೆಲ್ಲ ಒಮ್ಮತದಿಂದ ಇರ್ತದೆ. ಪ್ರತಿ ಮನೆಗೆ ಇಷ್ಟು ಅಂತ ದುಡ್ಡು ಹಾಕ್ತೀವಿ. ಎಲ್ಲ ಒಮ್ಮತದಿಂದ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. Thank you.